ಪೂರಕ್ಲೆಲ್ಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನು ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಒಣ ಶಿಗಡಿಯ ಒಂದು ಚಟ್ನಿ ಮಾಡೋಣ. ಇನಿ ನಮ್ಮ ಒನ್ಗೆಲ್ ಎಟ್ಟಿದ ಚಟ್ನಿ ಮಲ್ಪುಗ ಬಲೆ ಒಂದು ಎನ್ನಡ ಒರ್ತಿ ಪಂದಿತ್ತೇರು ಒನ್ಗೆಲ್ ಎಟ್ಟಿದ ಚಟ್ನಿ ಮಲ್ತು ಪಾಡ್ಲೆ ಎಂದು ಅಂಚ ಇನಿ ಅವಿನೇ ಶೇರ್ ಮಲ್ತೊಂದುಲ್ಲೆ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಸಣ್ಣ ಶಿಗಡಿ ತಗೊಂಡಿದ್ದೇನೆ. ಇದಕ್ಕೆ ಬೇಕಾದರೆ ಸ್ವಲ್ಪ ದೊಡ್ಡ ಸೈಜ್ ತಗೋಬೋದು, ಇದಕ್ಕಿಂತ ಜಾಸ್ತಿ ದೊಡ್ಡ ಸೈಜ್ ಬೇಡ, ಅಷ್ಟು ಒಳ್ಳೆಯದಾಗೋದಿಲ್ಲ ಚಟ್ನಿಗೆ. ಮುಲ್ಪ ಯಾನು 1 ಕಪ್ ಆಪಿನಾತ್ ಎಲ್ಯ ಎಟ್ಟಿದೆ ತೊಂದೆ ಒನ್ಗೆಲ್ ಎಟ್ಟಿ ತುಲೆ ಒಂದು ಎಲ್ಯ ಉಂಡು ಒಂದೇದು ಚೂರು ಮಲ್ಲ ಬೊಡಣ ದೇತೋನಲ್ಲಿ ಬೊಕ ಜಾಸ್ತಿ ಮಲ್ಲ ದೇತೋ ನೋಡ್ಚಿ ಅವು ಚಟ್ನಿಗಾತು ಎಡ್ಡೆ ಹಾಪುಜಿ ಒಂದು ಎಟ್ಟಿ ಚಟ್ನಿಗೆ ಮಸ್ತ್ ಶೋಕ ಹಾಪುಂಡು. ಫಸ್ಟ್ ನಮ್ಮ ಒಂದೇ ನೀರು ಪಾರ್ದು ಲುಂಬೊನ್ಗ ನೆಟ್ಟು ಪೊಯ್ಯದ ಅಂಶ ಇಪ್ಪುಂಡು. ಇದನ್ನು ನಾನು ಸ್ವಲ್ಪ ನೀರಿಗೆ ಹಾಕಿ ತೊಳ್ಕೊಳ್ತಾ ಇದ್ದೇನೆ. ಇದರಲ್ಲಿ ಮರಳು ಹೊಯ್ಗೆ ಇರ್ತದೆ, ಹಾಗಾಗಿ ಇದನ್ನು ನಾವು ಸ್ವಲ್ಪ 1-2 ಸಲ ಚೆನ್ನಾಗಿ ತೊಳ್ಕೊಬೇಕಾಗ್ತದೆ. ನೀವು ಹುರಿದಾದ ಮೇಲೆ ಕೂಡ ಇದನ್ನು ತೊಳ್ಕೊಬೋದು, ಆದರೆ ನಾನು ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಹುರಿತಾ ಇದ್ದೇನೆ. ನೋಡಿ, ಇದನ್ನು ಹೀಗೆ ಹಿಂಡಿ ನೀರು ತೆಕ್ಕೋಬೇಕು, ನೀರಿನ ಅಂಶ ಎಲ್ಲ ಹಿಂಡಬೇಕು. ಒಂದೇ ನಮ್ಮ ಪೊತ್ತುದು ಆದಲ್ಲ ಲುಂಬೊಲಿ ಆಂಡ ಇಂಚ ಯಾನೆ ಇಂಚನೆ ಮಲ್ಪುನೈತ ಪೂರ ಮಣ್ಣದ ಅಂಶ ಪೂರ ಇಂಚ ನೆಟೆ ಪೋಪುಂಡು ನಮ್ಮ ಇಂಚ ಲುಂಬಿನ ಹಿಡ್ದ ಹತ್ರ ಒಂದೇನು ಶೋಕು ಇಂಚ ತುಲೆ ಗಟ್ಟಿ ಆಯ್ತಾ ನೀರು ಪೂರ ಪುಂಟದು ದೆತ್ತಿ ಒಂದೆರಡು 2 ಸಲ ಲುಂಬುಂಡೆ ಅವು ಜಾಸ್ತಿ ಬಡ್ಚಿ ಇತ್ತೆ ತುಲಿ ಒಂದೇನು ಲುಂಬುದು ಕೊಣತಿಯೇ ಐಕೆ ಮುಂಚೆ ಸಾಮಾನು ಬೇಕಾ ತಾರೆ. ಇಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಈಗ ನಾನು ಒಂದು ಪ್ಯಾನ್ ಬಿಸಿ ಆದ ನಂತರ ನಾವು ತೊಳೆದಿಟ್ಟ ಶಿಗಡಿಯನ್ನು ಹಾಕಬೇಕು. ಇದನ್ನು ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೊದಲಿಗೆ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಬೇಕು, ನಂತರ ಸ್ವಲ್ಪ ಫ್ರೈ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು. ಒಂದೇನು ಫಸ್ಟ್ ನಮ್ಮ ಗ್ಯಾಸ್ ಫುಲ್ಲು ದೀದು ನಮ್ಮ ಒಂದೇನು ಪೊತ್ಪೊಡು ಒಂತೆ ಪೊಡ್ತ ಹಾಕಿನ ಗ್ಯಾಸನ್ನು ಮಧ್ಯ ಉರಿಟ್ಟು ದಿಂಡ ಆಂಡ್ ತುಲೆ ಒಂತೆ ಪೊಡ್ತ ಹಾಕಿನೈತೆ ಒಂದು ಫ್ರೈ ಒಂದು ಬತ್ತಂಡು ನನ್ನಲ್ಲಿ ಒಂಜಿ ಕ್ರಿಸ್ಪಿ ಆನೆಟ ಫ್ರೈ ಮಲ್ಪೊಡು ಒಂಥರ ಕಡಕ್ ಆನೆಟ ಇತ್ತೆ ನಮ್ಮ ತುಲೆ ಒಂತೆ ಪೊಡ್ತ ಹಾಕಿನೊಂದು ಫ್ರೈ ಆಪುಂಡು. ಈಗ ನೋಡಿ ಸ್ವಲ್ಪ ಹೊತ್ತಾದ ನಂತರ ಇದು ಫ್ರೈ ಆಗ್ತಾ ಬಂತು, ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಕ್ರಿಸ್ಪಿ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಒಂದು ಒಳ್ಳೆ ಘಮ ಕೂಡ ಬರ್ತದೆ. ಈಗ ನೋಡಿ ಒಂದು ಘಮ ಬರಲಿಕ್ಕೆ ಶುರುವಾಗಿದೆ. ತುಂಬ ಆ ಶಿಗಡಿಯ ಘಮ ತುಂಬ ಖುಷಿ ಆಗ್ತದೆ. ಇದರಲ್ಲಿ ಒಂದು ಎಡ್ಡೆ ಕಮ್ಮೆನೆಲ್ಲ ಬರೋದುಂಡು ಎಟ್ಟಿ ಫ್ರೈ ಮಲ್ತೊಂದುಲ್ಲ ನಮ್ಮ ಅಂಚ ನಾನು ಒಂತೆ ಪಡ್ತು ನಮ್ಮ ಒಂದೇನು ಫ್ರೈ ಮಲ್ಪುಗ ಬಕ ಒಂದೇನು ಒಂಜಿ ಪ್ಲೇಟಿಗೆ ನಮ್ಮ ದೆತ್ತಿಡೋಣ್ಗ ತುಲೆ ಗ್ಯಾಸ್ ಬಂದ್ ಮಲ್ತೆ. ಈಗ ಗ್ಯಾಸ್ ಬಂದ್ ಮಾಡಿದ್ದು ಇದು ಫ್ರೈ ಆಯಿತು. ಈಗ ಇನ್ನೊಂದು ಪ್ಯಾನಲ್ಲಿ ನಾನು ಉಳಿದ ಸಾಮಗ್ರಿಗಳನ್ನು ಹುರ್ಕೋಬೇಕು. ಇದು ನಾನೊಂದು ಪ್ಯಾನ್ಗೆ ನಾನು ಫಸ್ಟ್ಗೆ ಮುಲ್ಪ ಕೆಂಪು ಮುಂಚಿವಂತೆ ಜೀರಿಗೆ ಕೊತ್ತಂಬರಿ ಪಾಡ್ದು ಪೊತ್ಪೊಂದುಲ್ಲೆ. ಇದಕ್ಕೆ ನೋಡಿ ಸ್ವಲ್ಪ ಕೆಂಪು ಮೆಣಸು 1 ಚಮಚ ಜೀರಿಗೆ 2 ಚಮಚ ಕೊತ್ತಂಬರಿ ಹಾಕಿ ನಾವು ಇದನ್ನು ಫ್ರೈ ಮಾಡಬೇಕು. ಎಣ್ಣೆಯನ್ನು ಬೇಡ. ಒಂದು 6-7 ಕೆಂಪು ಮೆಣಸು. ತುಂಬ ಖಾರ ಇದ್ದರೆ ಕಮ್ಮಿ ತಗೋಬೋದು, ಖಾರ ನಿಮ್ಮ ಅನುಸಾರ ಹಾಕಿದರೆ ಆಯಿತು. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಒಂತೆ ಹೊತ್ತು ಫ್ರೈ ಹಾಕಿನ ನಮ್ಮ ಗ್ಯಾಸ್ ಬಂದ್ ಮಲ್ತು ಒಂದೇನು ಚಪ್ಪರೆ ಬುಡ್ಕ. ಈಗ ಇದು ಆಯಿತು. ಒಂದು ಪ್ಲೇಟಿಗೆ ತೆಗೆದಿಟ್ಟು ಇದು ತಣ್ಣಗಾಗಲಿಕ್ಕೆ ಬಿಡುವ. ಇದನ್ನೊಂದು ಪ್ಲೇಟಿಗೆ ತೆಗ್ತಾ ಇದ್ದೇನೆ. ಇದನ್ನು ಗ್ಯಾಸ್ ಬಂದ್ ಮಲ್ದಜಿ ನಾನೊಂಜಿ ತಾರೆಯಿನ ಚೂರು ಪೊತ್ಪುಗ ಬಂದು ತಾರೆಯಿನಿತ ಐಕ ಪಾಡಿಯ. ಈಗ ನಾನು ತೆಂಗಿನ ತುರಿ 1 ಕಪ್ ಆಗುವಷ್ಟು ಅದನ್ನು ಕೂಡ ಸ್ವಲ್ಪ ಜಾಸ್ತಿ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಘಮ ಬರುವವರೆಗೆ ಹುರ್ಕೊಂಡ್ರೆ ಸಾಕು. ಒಂಚೂರು ಘಮ ಬನ್ನೆಟ್ಟು ನಮ್ಮ ಪೊತ್ತುಂಡ ಯಾವ ಜಾಸ್ತಿ ಪೊತ್ಪುನ ಬುಡ್ಚಿ ಇದೊಲೆ ಒಂದು ಮತ್ತು ಆಂಡ್ ಪೊತ್ತುದು. ಇದು ಗ್ಯಾಸ್ ಬಂದ್ ಮಲ್ಪುಗ. ಈಗ ಗ್ಯಾಸ್ ಬಂದ್ ಮಾಡುವ ಸಾಕು. ಇದನ್ನು ಹಾಗೆ ಸೈಡಲ್ಲಿ ಎತ್ತಿಡುವ. ನಾನು ತುಂಬ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಲೆ ಇತ್ತೆ ನಮ್ಮ ಮುಂದೇನು ಒಂಜಿ ಮಿಕ್ಸಿ ಜಾರಿಗೆ ಪಾಡ್ದು ನೇನು ಪೂರ ಪೊಡಿ ಮಲ್ಪುಗ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇವನ್ನೆಲ್ಲ ನಾವು ಹುಡಿ ಮಾಡ್ಕೋಬೇಕು. ನಿಮಗೆ ಚಟ್ನಿ ಸ್ವಲ್ಪ ನೀರು ಬೇಕಿದ್ರೆ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಹುಡಿ ಚಟ್ನಿ ಮಾಡೋದ್ರಿಂದ ಇದಕ್ಕೆ ನಾನು ನೀರಿನ ಅಂಶ ಸೇರಿಸ್ಕೊಳ್ಳೋದಿಲ್ಲ. ಹೀಗೆ ಮಾಡೋದ್ರಿಂದ ನಮಗೆ 1 ವಾರ ಕೂಡ ಇಟ್ಟರು ಇದು ಹಾಳಾಗೋದಿಲ್ಲ. ಇದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹುಳಿ ಹಾಕ್ತಾ ಇದ್ದೇನೆ. ಒಂದೇನು ನಾನು ಡ್ರೈ ಆದೆ ಪೊಡಿ ಮಲ್ತೊಂದುಲ್ಲೆ ನಿಕ್ ಶುಂಠಿ ಬೆಳ್ಳುಳ್ಳಿ ಪುಳಿ ಪಾಡಿಯ ನೆಕ್ ನಿಗಲು ಒಂಥರ ನೀರು ಬೋಡಿತ್ತನ ಚಟ್ನಿ ಐಕೆ ನೀರು ಪಾಡೋನೊಲಿ ಯಾನ್ ಮುಲ್ ನೀರು ಪಾಡುಜಿ ಇಂಚ ಮಲ್ಪನೇದ ಹತ್ರ ನಮಗೆ 1 ವಾರ ದಿಂಡದ ಚಟ್ನಿ ಹಾಳಾಪುಜಿ. ನೋಡಿ, ಇದು ಚೆನ್ನಾಗಿ ಹುಡಿ ಆಯಿತು. ಇದನ್ನೊಂದು ಪಾತ್ರೆಗೆ
ಈಗ ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಒಂಜಿ ಪಾತ್ರೆಗೆ ನಾನು ತಾರೈ ಪೊತ್ತುದೀತಿನ ಪಾಡಿಯೆ ಬೊಕ್ಕ ಮಸಾಲ ಕಡೆದೀತಿನ ಪಾಡೊಂದುಲ್ಲೆ. ಆಮೇಲೆ ಅದಕ್ಕೆ ನಾವು ಕಡೆದಿಟ್ಟ ಮಸಾಲ, ಸ್ವಲ್ಪ ಉಪ್ಪು, ಚೂರು ಮಂಜಲ್ದ ಪುಡಿ, ಸ್ವಲ್ಪ ಅರಸಿನ ಹಾಕಿ ಕೈಯಲ್ಲೇ ನಾವು ಹೀಗೆ ಚೆನ್ನಾಗಿ ಅದನ್ನು ಹೆಚ್ಚುಕ್ಕಿ ನಾವು ಹೀಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಮಿಕ್ಸಿಯಲ್ಲಿ ಹಾಕಿದರೆ ಹಾಕಬಹುದು, ಆದರೆ ಅದು ತುಂಬ ಹುಡಿ ಆಗ್ತದೆ, ನಮಗೆ ಅದು ತಿನ್ನಲಿಕ್ಕೆ ಒಂದು ರುಚಿ ಸಿಗೋದಿಲ್ಲ. ನಮ್ಮ ಇಂಚ ಮಿಕ್ಸಿಡ್ ಪಾಂಡವುಂದೇನು ಒಟ್ಟಿಗೆ ಮಸ್ತ್ ಸಣ್ಣ ಅದು ಪೊಡಿ ಹಾಪುಂಡು ಆಯ್ಕೆ ನಮ್ಮ ಇಂಚ ಕೈಟ್ ಶೋಕು ತಿಕ್ಕದ ಮಿಕ್ಸ್ ಮಲ್ತುಂಡ ಅವು ಒಂಜಿ ಚಟ್ನಿದ ರುಚಿಯೇ ಬೇತೆ. ನಿಗ್ಲು ಇಂಚವರ ಖಂಡಿತ ಟ್ರೈ ಮಲ್ಪಲೆ, ನಿಗ್ಲಿ ಮಸ್ತ್ ಇಷ್ಟ ಆಪುಂಡು. ಮಸ್ತ್ ರೆಸಿಪಿ ನಾನು ಅಪ್ಲೋಡ್ ಮಲ್ದೆ, ಅವೆಲ್ಲವರ ತೂಲೆ ಸಬ್ಸ್ಕ್ರೈಬ್ ಮಲ್ದೆ ಜನ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನನ್ನು ಆಲ್ ಬಂದು ಪ್ರೆಸ್ ಮಲ್ಪಲೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ನಾವೀಗ ಫ್ರೈ ಮಾಡಿಟ್ಟ ಒಣಶಿಗಡಿಯನ್ನು ಹಾಕೊಳ್ಳುವ. ಇತ್ತೆ ಒಂದು ಆಕಿನ ನಮ್ಮ ಮಿಕ್ಸ್ ಮಲ್ತು ಬೆರದ ಆಕಿನ ತಾರೈನ ಐಕಿತ್ತೆ ಪೊತ್ತು ದೀತಿನ ನಮ್ಮ ತುಲೆ ಒಂದ್ಗೆ ಲೆಟ್ಟಿನ ಪಾಡ್ಗ ಮೇಲ್ಮೇಲ್ದ ದೆಪ್ಲೆ ಅಡಿ ಒಂಥರ ಧೂಳು ಇಪ್ಪುಡು ಅವೇನು ಪಾಡ್ನು ಬಡ್ಚಿ ಮೇಲೆ ತೆಗಿಬೇಕು. ಅಡಿಯಲ್ಲಿ ಸ್ವಲ್ಪ ಅದು ಧೂಳು ಥರ ಇರ್ತದೆ, ಅದನ್ನು ಹಾಕಲಿಕ್ಕೆ ಹೋಗಬೇಡಿ. ನೋಡಿ ತವದಲ್ಲಿ ಸ್ವಲ್ಪ ಧೂಳು ಅಂಶ ಇರ್ತದೆ, ಅದನ್ನು ನಾವು ಹಾಕೋದು ಬೇಡ. ಅದನ್ನು ಮೇಲೆ ಸ್ವಲ್ಪ ತೆಗೆದು ಮತ್ತೆ ಉಳಿದನ್ನು ಬಿಸಾಡಬೇಕು. ಇದು ಯಾವ ಒಂದು ಪುರ ಪಾಡ್ದಾಂಡು ನಮ್ಮ ಕೈಟೆ ಒಂದೆಲ್ಲ ಶೋಕ್ ಇದು ಬೇಡ ಹಾಕೋದು ಒಂದು ಬೊಡ್ಚಿ ಒಂದು ದಕ್ಕಗ ಇತ್ತೆ ಇಂಚ ಚೌಂಟುಡ್ಲ ನಮ್ಮ ಮಿಕ್ಸ್ ಮಲ್ಪೋಲಿ ಆ್ಯಂಡ್ ಆತ ಶೋಕ್ ಅದು ಮಿಕ್ಸ್ ಆಪೋಜಿ. ಹೀಗೆ ಚಮಚದಲ್ಲಿ ಮಿಕ್ಸ್ ಮಾಡೋದ್ರಿಂದ ಅಷ್ಟು ಕ್ಲೀನಾಗೇನು ಮಿಕ್ಸ್ ಆಗಲ್ಲ ಇದು. ಹಾಗಾಗಿ ನಾವು ಕೈಯಿಂದವೇ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಕೈಟೇ ಮಲ್ತಂಡ ಮಸ್ತ್ ಶೋಕು ಮಿಕ್ಸ್ ಆಪುಂಡು. ತುಳಿತೆ ಪೊಡಿ ಆಂಡ್ ಚಟ್ನಿ ನಿಕ್ಲಿಗೆ ಫಸ್ಟೇ ಪಂಡೆ ಒಂತೆ ಗಿಲ್ಲ ಚಂಡಿ ಬೋಡಿತ್ತಂಡ ಚಟ್ನಿ ಚೂರು ನಿಗ್ಲು ಕಡೆವನಗ ನೀರು ಪಾಡಂಡ ಆಂಡ್. ನಿಮಗೆ ಸ್ವಲ್ಪ ಚಟ್ನಿ ನೀರಿನ ಅಂಶ ಬೇಕಿದ್ರೆ ನೀವು ಕಡಿಯುವಾಗ ಸ್ವಲ್ಪ ನೀರು ಹಾಕಿದರೆ ಆಯಿತು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಚಟ್ನಿ ಹುಡಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇತ್ತೆ ತುಲೆ ಒಂದು ಶೋಕು ಮಿಕ್ಸ್ ಮಲ್ತಾಂಡು ನಮ್ಮ ಪೊಡಿ ಚಟ್ನಿ ಶೋಕು ಬೈದಂಡು. ಇತ್ತೆ ನನೊಂಜಿ ನೆಕ್ ಇಂಗ್ರೀಡಿಯೆಂಟ್ಸ್ ಪಾಡ್ರ ಉಂಡು ಕಡೆ ಮುಟ ತುಲೆ ಸ್ಕಿಪ್ ಮಲ್ಪಂದೆ. ಇತ್ತೆ ತುಲೆ ಯಾನೊಂದೇನೊಂಜಿ ಪ್ಲೇಟಿಗೆ ಸರ್ವ್ ಮಲ್ತೊಂದುಲ್ಲೆ. ನಿಗುಲು ನನೊಂಜಿ ಇಂಗ್ರೀಡಿಯೆಂಟ್ಸ್ ಪಾಡೋಡು ಅವು ಪಾಂಡ ಮಾತ್ರ ಚಟ್ನಿ ಬೊಕ್ಕಲ ಎಕ್ಸ್ಟ್ರಾ ಟೇಸ್ಟ್ ಬರ್ಪುಂಡು. ತುಲೆ ಇತ್ತೆ ಒಂದೇನು ಯಾನು ಸರ್ವ್ ಮಲ್ತೊಂದುಲ್ಲೆ. ನಿಕ್ಲೆಗ್ ಅವು ಯಾನ್ ಪನ್ಪುನ ಇಂಗ್ರೀಡಿಯೆಂಟ್ಸ್ ಏಪ ನಿಗಲೆ ಚಟ್ನಿ ತಿನ್ರಂಡ ಅಪಗ ನಿಗ್ಲೆ ಏತು ಬೋಡ ಚಟ್ನಿ ಆತು ದಿತ್ತದು ಆಯ್ತಾ ಮೇಲೆಗ್ ಪಾಡಂಡ ಆಂಡ್. ಇತ್ತೆ ತುಲೆ ಒಂದು ನಮ್ಮ ಪೊಡಿ ಆಯ್ನ ಉನ್ಗೇಲ್ ಇಟ್ಟಿದ ಚಟ್ನಿ ರೆಡಿ ಆಂಡ್. ಈಗ ನಾನೊಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೇನೆ, ಅದನ್ನು ನೀವು ತಿನ್ನುವಾಗ ಹಾಕಿದರೆ ಆಯಿತು. ನೋಡಿ ಈರುಳ್ಳಿ, ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಆವಾಗ ಈ ಚಟ್ನಿಯ ಒಂದು ಮಜಾನೇ ಬೇರೆ. ಇದನ್ನು ನೀವು ಸ್ಕಿಪ್ ಮಾಡೋ ಹಾಗೇ ಇಲ್ಲ, ಈ ಈರುಳ್ಳಿಯನ್ನು ಹಾಕಲೇಬೇಕು. ತುಲೆ ಇದೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಇಂಚ ಚಟ್ನಿ ಒಂತೆದೆತ್ತದ ಈ ಕೊಂತೆ ಈರುಳ್ಳಿ ಪಾರ್ದು ಇಂಚ ಬೆರದು ನಮ್ಮ ತಿನ್ನಗ ಒಣಸ್ಮಲ್ಪನಾಗ ತಿಂಡಂಡ ಆಂಡ್. ಸ್ವಲ್ಪ ಚಟ್ನಿಯನ್ನು ತೆಗೆದು ನಾವು ಬೇಕಾದಾಗ ಸ್ವಲ್ಪ ಈರುಳ್ಳಿ ಹಾಕಿ ಹೀಗೆ ಮಾಡಿ ನಾವು ಊಟ ಮಾಡುವಾಗ ತಗೊಂಡ್ರೆ ಆಯಿತು. ಮತ್ತು ಉಳಿದ ಚಟ್ನಿಗೆ ಎಲ್ಲ ಚಟ್ನಿಗೆ ಬೆರೆಸ್ಕೋಬೇಡಿ ಈರುಳ್ಳಿ, ಅದು ಬೇಗ ಹಾಳಾಗ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾತ್ರ ಈರುಳ್ಳಿಯನ್ನು ಸೇರಿಸಿ ನೀವು ಊಟ ಮಾಡುವಾಗ ತಗೊಂಡ್ರೆ ಆಯಿತು. ಇದು ಒಂದು ನನಗೆ ಒಬ್ಬರು ರೆಸಿಪಿ ಮಾಡಲಿಕ್ಕೆ ಹೇಳಿದರು, ಹಾಗಾಗಿ ಅಪ್ಲೋಡ್ ಮಾಡಿದೆ ಇವತ್ತು. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಎನಿಸ್ತೇನೆ. ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪೂರಗಲೆಲ್ಲ ಶೇರ್ ಮಲ್ಪಲೆ ಧನ್ಯವಾದ.